ಸುರತ್ಕಲ್ ನಂತೂರು ಹೆದ್ದಾರಿ 66ರಲ್ಲಿನ ಹೊಂಡ ಗುಂಡಿ ಅವ್ಯವಸ್ಥೆ ವಿರುದ್ಧ ಕೂಳೂರು ಹೆದ್ದಾರಿ 66ರ ಹಳೆ ಸೇತುವೆ ಬಳಿ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಹೋರಾಟ ಸಮಿತಿ ಸಂಚಾಲಕ ಮುನೀರ್ ಕಾಟಿಪಳ್ಳ, ನಿತ್ಯ ಅಪಘಾತವಾಗಿ ಸವಾರರು ಕೈಕಾಲು ಮುರಿದುಕೊಂಡು ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದು, ಇದಕ್ಕೆ ಯಾರು ಹೊಣೆ? ಹೆದ್ದಾರಿ ಇಲಾಖೆ ತತ್ಕ್ಷಣ ಇಲ್ಲಿನ ಅವ್ಯವಸ್ಥೆ ಸರಿಪಡಿಸಲು ಗಂಭೀರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಂವಿಧಾನಬದ್ಧವಾಗಿ ಕೂಳೂರಿನಲ್ಲಿ ಮಾಡುವ ಜನಪರ ಹೋರಾಟಕ್ಕೆ ಮಂಗಳೂರು ಪೊಲೀಸ್ ಆಯುಕ್ತರು ಅನುಮತಿ ನಿರಾಕರಿಸಿದ್ದಾರೆ. ಹೋರಾಟ ಕಾನೂನುಬದ್ಧವಾಗಿದ್ದರೂ ಹಲವು ಕೇಸು ದಾಖಲಿಸಿದ್ದಾರೆ. ಇತರ ಸಂಘಟನೆ ಮಾಡುವುದಾದರೆ ಅನುಮತಿ ನೀಡುತ್ತಿದ್ದಾರೆ. ಸಾರ್ವಜನಿಕರು ಆಯುಕ್ತರ ಜೊತೆ ಮಾತನಾಡಲು ಷರತ್ತು ವಿಧಿಸಿ ಒಳಬಿಡಿಸಲಾಗುತ್ತದೆ. ಇವರ ಜನವಿರೋಧಿ ನಡೆಯ ಕುರಿತಾಗಿ ಮುಖ್ಯಮಂತ್ರಿಗೆ ದೂರು ನೀಡಲಿದ್ದೇವೆ ಹಾಗೂ ವರ್ಗಾಯಿಸಬೇಕು ಎಂದು ಒತ್ತಾಯಿಸಲಿದ್ದೇವೆ ಎಂದರು. ಗುಂಡಿಗಳಿಗೆ ಬಿದ್ದು ನೂರಾರು ಜನ ಇವತ್ತು ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಿಂದಾಗಿ ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಮಾಡಬೇಕು ಮತ್ತು ಕೂಳೂರು ಸೇತುವೆ ಏನಿದೆ, ಈ ಕಮಾನು ಸೇತುವೆ ಬೀಳ್ತದೆ, ಅದರಲ್ಲಿ ವಾಹನ ಸಂಚಾರ ಮಾಡಬಾರ್ದು ಅಂತ ಹೇಳಿ ನಿಷೇಧ ಇರಬೇಕು ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ಆದೇಶ ಕೊಟ್ಟು 6 ವರ್ಷ ಆಯಿತು. ಆದರೆ ಮುಚ್ಚುವಂತ ಸ್ಥಿತಿ ಇಲ್ಲ. ಪರ್ಯಾಯವಾಗಿ ಹೊಸ ಸೇತುವೆ ನಿರ್ಮಾಣ ಮಾಡುವಂತ ಒಂದು ಕೆಲಸ ಆರಂಭ ಮಾಡಿದ್ದಾರೆ. 4 ವರ್ಷ ಆದರೂ ಕೂಡ ಇವತ್ತು ಈ ಒಂದು ಸೇತುವೆ ನಿರ್ಮಾಣವನ್ನು ಪೂರ್ಣಗೊಳಿಸಲಿಕ್ಕೆ ಹೆದ್ದಾರಿ ಇಲಾಖೆಗೆ ಆಗಿಲ್ಲ. ಪುರುಷೋತ್ತಮ್ ಚಿತ್ರಾಪುರ ಮಾತನಾಡಿ, ಸುರತ್ಕಲ್ನಿಂದ ನಂತೂರು ರಸ್ತೆಯಲ್ಲಿ ಗುಂಡಿ ಮುಚ್ಚುವ ತೇಪೆ ಕಾಮಗಾರಿ ಬದಲಿಗೆ ರಾಷ್ಟ್ರೀಯ ಹೆದ್ದಾರಿ ನಿಯಮದಂತೆ ಗುಣಮಟ್ಟದ ಡಾಂಬರೀಕರಣದ ಮೂಲಕ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿಗೊಳಿಸಬೇಕು. ಸಂಚಾರಕ್ಕೆ ಅಯೋಗ್ಯವೆಂದು ನಮ್ಮ ಇಲಾಖೆಯೇ ವರದಿ ನೀಡಿರುವ ಕೂಳೂರು ಕಮಾನು ಸೇತುವೆಗೆ ಬದಲಿಯಾಗಿ ಹೊಸ ಸೇತುವೆ ಪೂರ್ಣಕ್ಕೆ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರಯಾಣ ಮಾಡುವಾಗ ಎಷ್ಟು ಸಾರ್ವಜನಿಕ ತೊಂದರೆ ಆಗಿದೆ, ಎಷ್ಟು ಅಪಘಾತಗಳಾಗಿದೆ, ಎಷ್ಟು ಅಪಘಾತಗಳಿಂದ ಮರಣ ಸಂಭವಿಸಿದೆ. ಆವಾಗ ಸುಮೋಟೋ ಕೇಸ್ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಸುಮೋಟೋ ಕೇಸ್ ಹಾಕಬೇಕಿತ್ತು, ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕಿತ್ತು. ಬಿಕೆ ಇಮ್ತಿಯಾಜ್ ಮಾತನಾಡಿ, ದಶಕದ ಬೇಡಿಕೆಯಾದ ನಂತೂರು ಮೇಲ್ಸೇತುವೆ ಕಾಮಗಾರಿ ಇದೀಗ ಆರಂಭಗೊಂಡರೂ ಸಂಬಂಧಪಟ್ಟವರ ಬೇಜವಾಬ್ದಾರಿ ನಡೆಯಿಂದ ಕಾಮಗಾರಿ ಕುಂಟತೊಡಗಿದೆ. ನಂತೂರಿನಲ್ಲಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲು ಕಾಲಮಿತಿಯನ್ನು ನಿಗದಿಪಡಿಸಬೇಕು. ಆ ಕಾಲಮಿತಿಯ ಒಳಗಡೆ ಮೇಲ್ಸೇತುವೆ ಪೂರ್ಣಗೊಳಿಸಿ ಸಂಚಾರಕ್ಕೆ ಬಿಟ್ಟುಕೊಡಬೇಕು ಎಂದು ಆಗ್ರಹಿಸಿದರು. ಆ ಒಂದು ವಾಹನ ದಟ್ಟಣೆಯನ್ನ, ಸಂಚಾರ ದಟ್ಟಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಮೇಲ್ಸೇತುವೆ ಮಾಡಬೇಕು ಅಂತ ಹೇಳಿ ಕಳೆದ 10 ವರ್ಷಗಳಿಂದ ಕೇಳ್ತಾ ಇದ್ರು ಕೂಡ ಇವತ್ತಿನವರೆಗೆ ಕೂಡ ಅಲ್ಲಿ ಕಾಮಗಾರಿಗಳು ಆಗ್ತಾ ಇಲ್ಲ. ಇನ್ನೊಂದು, ನಮ್ಮ ಸುರತ್ಕಲ್ನ ಹೋಗುವಂಥ ಸಂದರ್ಭದಲ್ಲಿ ಕೂಳೂರು ನದಿಯ ಮೇಲೆ ಹಾಕಿರ್ತಕ್ಕಂಥ ಸೇತುವೆ, ಆ ಕಮಾನು ಸೇತುವೆ ಬಹಳ ಹಳೆಯ ಕಾಲದ್ದು, ಅದು ಇವತ್ತು ಕುಸಿಯುವ ಭೀತಿಯಲ್ಲಿದೆ. ವಿವಿಧ ಬೇಡಿಕೆಗಳನ್ನು ಮಂಡಿಸಿ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು. ದಿನೇಶ್ ಹೆಗ್ಡೆ ಉಳೆಪಾಡಿ, ಕಿಶನ್ ಹೆಗ್ಡೆ, ವೈ ರಾಘವೇಂದ್ರ ರಾವ್, ಯಾದವ್ ಶೆಟ್ಟಿ, ಟಿಎನ್ ರಮೇಶ್, ಪ್ರತಿಭಾ ಕುಳಾಯಿ, ರಾಜೇಶ್ ಕುಳಾಯಿ, ಸುನೀಲ್ ಕುಮಾರ್ ಬಜಾಲ್, ಪಾಲಿಕೆ ಮಾಜಿ ಸದಸ್ಯ ದಯಾನಂದ ಶೆಟ್ಟಿ, ಅಯಾಸ್ ಕೃಷ್ಣಾಪುರ, ಅಬುಬಕರ್ ಜೋಕಟ್ಟೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪೊಲೀಸ್ ಆಯುಕ್ತರು ಕೂಳೂರಿನಲ್ಲಿ ಪ್ರತಿಭಟನೆ ಮಾಡಲು ಅನುಮತಿ ನಿರಾಕರಿಸಿದ್ದರೂ ಸಮಿತಿಯು ಮೈಕ್ ಶಾಮಿಯಾನ ಸಹಿತ ಯಾವುದೇ ಸೌಲಭ್ಯವಿಲ್ಲದೆ ಕೂಳೂರಿನಲ್ಲೇ ಪ್ರತಿಭಟನೆ ನಡೆಸಿ ಪೊಲೀಸ್ ಇಲಾಖೆಗೆ ಸವಾಲು ಹಾಕಿತು.